ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನಿಕ್ಲಿನ್ ಮಾತ ಮೋಕೆಡೆತ್ಕೊಂಡು ಹೊಸ ಕುರಲದ ಇಣಿತ ಸುದ್ದಿಗೊಂಚಾಲು ಸುರುಮಾಲ್ತಂದಿಲ್ಲ. ಸುದ್ದಿಗೊಂಚಾಲ್ಗೂ ಸ್ವಾಗತ. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಖಾಸಗಿ ಆಂಗ್ಲ ಮಾಧ್ಯಮ ಶಾಲಾ ಒಕ್ಕೂಟದ ಹೊಸ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬೊಕ್ಕ ಪದಾಧಿಕಾರಿನ ಪದಗ್ರಹಣ ಲೇಸು ಅಂಗಾರೆ ಕುಡ್ಲ ಪೆವಿಲಿಯನ್ ನಡೆದನು. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆದ ಖಾಸಗಿ ಆಂಗ್ಲ ಮಾಧ್ಯಮ ಶಾಲಾ ಒಕ್ಕೂಟದ ಹೊಸ ಅಧ್ಯಕ್ಷರು ಪದಾಧಿಕಾರಿಲಿನ ಪದಗ್ರಹಣ ಲೇಸು ಅಂಗಾರೆ ಕುಡ್ಲ ಪೆವಿಲಿಯನ್ ಒಟ್ಟಾರಡು ನಡೆತಂಡು. ನಿರ್ಮಿತಿ ಕೇಂದ್ರದ ಕಾರ್ಯನಿರ್ವಾಹಕ ನಿರ್ದೇಶಕರು ರಾಜೇಂದ್ರ ಕಲ್ಬಾವಿ ಕಾರ್ಯಕ್ರಮದ ಉದಿಪನ ಮಲ್ತಿರು. ಖಾಸಗಿ ಆಂಗ್ಲ ಮಾಧ್ಯಮ ಶಾಲಾ ಒಕ್ಕೂಟದ ಹೊಸ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಪಾತೆರೊಂದು ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆದ ಖಾಸಗಿ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಡು ನೈತಿಕ ಒಟ್ಟಿಗೆ ಎಡ್ಡೆ ರೀತಿದ ಶಿಕ್ಷಣ ಕೊರ್ಪುನೇಟ್ ದುಂಬಿತ್ತಿದ್ದು SSLC ಫಲಿತಾಂಶದ ಸಾಧನೆ ಇಂದಕ್ಕೆ ಸಾಕ್ಷಿ ಪಂಡಿತ ತೆರಪಾಯಿರು. ಇನ್ನು ಇರುವಂತಹದ್ದು ನಮ್ಗೆಲ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಎರಡೂ ಜಿಲ್ಲೆಗಳ ಆಂಗ್ಲ ಮಾಧ್ಯಮ ಶಾಲೆಗಳ ಏನು ಸಮಸ್ಯೆಗಳಿದೆ ಅಥವಾ ಅವರ ಏನು ಆಗುಹೋಗುಗಳಿದೆ ಅದರ ಬಗ್ಗೆ ನಾವು ಕೆಲಸ ಕಾರ್ಯಗಳನ್ನು ಮಾಡುವಂತಹದ್ದು ನಮಗೆ ಜವಾಬ್ದಾರಿಯನ್ನ ನೀವೆಲ್ಲರೂ ಸೇರಿ ಈ ಒಂದು ಒಕ್ಕೂಟಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ. ಈಗಾಗಲೇ ನಮ್ಮ ರೋಟೇರಿಯನ್ ರಾಜೇಂದ್ರ ಕಲ್ಬಾವಿ ಅವರು ಪದಗ್ರಹಣ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಪದಾಧಿಕಾರಿಗಳಾಗಿ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾಗಿ ಪ್ರತಿ ತಾಲೂಕಿನ ಸಂಚಾಲಕರಾಗಿ ನೇಮಕಗೊಂಡಂತ ಎಲ್ಲ ನಮ್ಮ ಈ ಒಕ್ಕೂಟದ ಬಂಧುಗಳಿಗೆ ಆರ್ಥಿಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ನಮ್ಮ ಎರಡೂ ಜಿಲ್ಲೆಗಳ ಆಂಗ್ಲ ಮಾಧ್ಯಮ ಶಾಲೆಗಳ ಪರವಾಗಿ ನಾವೆಲ್ಲರೂ ಸೇರಿ ಕೆಲಸವನ್ನು ಮಾಡೋಣ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಂದು ನೈತಿಕ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುವುದರ ಮೂಲಕ ನಾವು ಕೂಡ ಹತ್ತಿರದ ಯಾವುದೇ ವಿದ್ಯಾಸಂಸ್ಥೆ ಇದ್ರೂ ಕೂಡ ಅದಕ್ಕೆ ಮಾದರಿಯಾಗಿ ನಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯ ಶಿಕ್ಷಣವನ್ನ, ನಮ್ಮ ದೇಶದ ರಾಷ್ಟ್ರಭಕ್ತಿಯನ್ನ, ನಮ್ಮ ಕರ್ನಾಟಕ ನಾಡಿನ ಬಗ್ಗೆ ಪ್ರೇಮವನ್ನ, ನಮ್ಮ ಮಣ್ಣಿನ ತುಳುನಾಡಿನ ಬಗ್ಗೆ ತಿಳುವಳಿಕೆಯನ್ನ, ಒಟ್ಟಿನಲ್ಲಿ ಒಳ್ಳೆಯ ಶಿಕ್ಷಣವನ್ನ ಇಷ್ಟುವರೆಗೆ ನೀವೇನು ಕೊಡ್ತಾ ಬಂದಿದ್ದೀರಿ, ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದರ ಮೂಲಕ ನಮ್ಮ ಸಂಘಟನೆಯ ಏನು ನಿಮಗೆ ಸಂಘಟನೆಯಿಂದ ಆಗಬೇಕಾಗಿದೆ, ಯಾವುದೇ ರೀತಿಯಾದ ಸಮಸ್ಯೆಗಳು ಬಂದಾಗ ನಮ್ಮನ್ನ ಕಾಂಟ್ಯಾಕ್ಟ್ ಆದ್ರೆ ನಾವೆಲ್ಲರೂ ಸೇರಿ ನಿಮ್ಮ ಪರವಾಗಿ ನಮ್ಮ ವಿದ್ಯಾಸಂಸ್ಥೆಗಳನ್ನ ಉಳಿಸಿ ಬೆಳೆಸುವಲ್ಲಿ ನಾವು ಖಂಡಿತವಾಗಿಯೂ ನಿಮ್ಮ ಜೊತೆ ಈ ಒಕ್ಕೂಟ ಇಡೀ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಆಂಗ್ಲ ಮಾಧ್ಯಮ ಶಾಲೆಗಳ ಆಡಳಿತ ಮಂಡಳಿಯ ಜೊತೆ ಇರ್ತದೆ ಅಂತ ಹೇಳುತ್ತಾ, ಇನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರತಿ ತಾಲೂಕಿನಲ್ಲಿ ಈಗಾಗಲೇ ಸಂಚಾಲಕರನ್ನ ಆಯ್ಕೆ ಮಾಡಿದ್ದೀವಿ. ಹೆಬ್ರಿ ಮತ್ತು ಬೈಂದೂರು ಮತ್ತು ನಮ್ಮ ಬ್ರಹ್ಮಾವರ ಮತ್ತು ಕುಂದಾಪುರ ಈ ಮೂರು ತಾಲೂಕಿಗೆ ಸಂಚಾಲಕರನ್ನು ಆಯ್ಕೆ ಮಾಡಲಿಕ್ಕಿದೆ. ನಾವು ಆ ಕೆಲಸವನ್ನು ಮಾಡ್ತೇವೆ. ಗೌರವ ಅಧ್ಯಕ್ಷರಾದ ಪುತ್ತೂರ್ದ ಸವನೂರು ವಿದ್ಯಾರಶ್ಮಿ ವಿದ್ಯಾಲಯದ ಸಂಸ್ಥಾಪಕ ಅಧ್ಯಕ್ಷರು ಕೆ ಸೀತಾರಾಮ ರೈ ಸವನೂರು, ಅಧ್ಯಕ್ಷರಾದ ದೇರ್ಲಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಸಂಸ್ಥಾಪಕ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಉಪಾಧ್ಯಕ್ಷರಾದ ಜೋಗಟ್ಟೆ ಅಂಜುಮಾನ್ ಆಂಗ್ಲ ಮಾಧ್ಯಮ ಶಾಲೆದ ಪ್ರಧಾನ ಸಲಹೆಗಾರರು ಮೂಸಬ್ಬ ಪಿ ಬ್ಯಾರಿ ಜೋಗಟ್ಟೆ, ಪುತ್ತೂರು ನರಿಮೊಗೆರು ಸಂದೀಪನಿ ಆಂಗ್ಲ ಮಾಧ್ಯಮ ಶಾಲೆದ ಸಂಚಾಲಕರು ಭಾಸ್ಕರ ಆಚಾರ್ಯ, ಕಾಪು ಶ್ರೀ ನಾರಾಯಣ ಗುರು ಸಮೂಹ ಶಿಕ್ಷಣ ಸಂಸ್ಥೆದ ಆಡಳಿತಾಧಿಕಾರಿ ಜಿನರಾನ್ ಸಿ ಸಾಲ್ಯನ್, ಪುತ್ತೂರು ಸವನೂರು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆದ ಆಡಳಿತಾಧಿಕಾರಿ ಅಶ್ವಿನ್ ಶೆಟ್ಟಿ ಸವನೂರು, ಕೊಂಚಾಡಿ ಸ್ಫೂರ್ತಿ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಸಬಿತಾ ಎಸ್ ಪೂಜಾರಿ,
ಪ್ರಧಾನ ಕಾರ್ಯದರ್ಶಿಯಾದ ಕನ್ಯಾನ ಶ್ರೀ ಸರಸ್ವತಿ ವಿದ್ಯಾಲಯದ ಅಧ್ಯಕ್ಷರು ಈಶ್ವರ್ ಪ್ರಸಾದ್ ಕನ್ಯಾನ, ಕೋಶಾಧಿಕಾರಿಯಾದ ಕಾನಿಯೂರು ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆದ ಸಂಚಾಲಕರು ಜಯಸೂರ್ಯ ರೈ ಮರೋಡಿ, ಜತೆ ಕಾರ್ಯದರ್ಶಿಯಾದ ಮಲವೂರು ಬಜಪೆ ಪಾಪ್ಯುಲರ್ ಬಣ್ಸ್ ಆಂಗ್ಲ ಮಾಧ್ಯಮ ಶಾಲೆದ ಕಾರ್ಯದರ್ಶಿ ಗೋಪಿನಾಥ್ ಹೆಗ್ಡೆ ಆಯ್ಕೆಯಾಯರು. ಒಟ್ಟಿಗೆ 7 ಜನ ಕಾರ್ಯಕಾರಿಣಿ ಸದಸ್ಯರು ಆಯ್ಕೆಯಾಯರು. ಒರಿನಂಚ ತಾಲೂಕು ಸಂಚಾಲಕರನ್ನ ನೇಮಕ ನಡೆತಂಡು. ಒಕ್ಕೂಟದ ಪ್ರಧಾನ ಸಲಹೆಗಾರರು ಮೂಸಬ್ಬ ಪಿಬ್ಯಾರಿ ಜೋಗಟ್ಟೆ, ಉಪಾಧ್ಯಕ್ಷರು ಭಾಸ್ಕರ ಆಚಾರ್ಯ, ಸದಸ್ಯರು ಆಲ್ವಿನ್ ರಾಡ್ರಿಗಸ್, ಇಂಚತ್ತಿ ಪ್ರಮುಖರು ಪದಗ್ರಹಣ ಕಾರ್ಯಕ್ರಮಕ್ಕೆ ಒಟ್ಟಿಗೆ ಇದ್ದರು. ಸುದ್ದಿಗೊಂಚಲ್ಗೂ ಸ್ವಾಗತ. ಉಳ್ಳಾಲ ಬರಿಕೆಗುತ್ತು ಚಾವಡಿಡು ಫೆಬ್ರವರಿ 17 ಬೊಕ್ಕ 18 ತಾರೀಕಿಗೆ ಶ್ರೀ ವೈದ್ಯನಾಥ ಬೊಕ್ಕ ಜುಮಾದಿ ಬಂಟ ದೈವಲೆಗ್ ಧರ್ಮನೇಮ ನಡಪೆರ ಉಂಡು ಪಣದು ಧರ್ಮನೇಮ ಸಮಿತಿ ಅಧ್ಯಕ್ಷರು ಸುನಿಲ್ ಕುಮಾರ್ ಶೆಟ್ಟಿ ಉಡುಪಿ ತೆರಿಪಾದಿರು. ಉಳ್ಳಾಲ ಬರಿಕೆಗುತ್ತು ಚಾವಡಿಡು ಫೆಬ್ರವರಿ 17 ಬೊಕ್ಕ 18 ತಾರೀಕಿಗೆ ಶ್ರೀ ವೈದ್ಯನಾಥ ಬೊಕ್ಕ ಜುಮಾದಿ ಬಂಟ ದೈವಲೆಗ್ ಧರ್ಮನೇಮ ನಡಪೆರ ಉಂಡು. ಧರ್ಮನೇಮದ ವೈದಿಕ ಕಾರ್ಯಕ್ರಮಲು ಉಚ್ಚಿಲತಾಯ ನೀಲೇಶ್ವರದ ವೇದಮೂರ್ತಿ ಶ್ರೀ ಪದ್ಮನಾಭ ತಂತ್ರಿಲೆನ ದಿವ್ಯ ಉಪಸ್ಥಿತಿರು ಶ್ರೀ ವೈದ್ಯನಾಥ ದೈವಸ್ಥಾನದ ಪ್ರಧಾನ ಅರ್ಚಕರು ದಾಮೋದರ ಯಾನೆ ಮುಂಡ ಪೂಜಾರಿಯರ್ನ ಮುತಾಲಿಕೆಡು ನಡಪೆರ ಉಂಡು. ಧರ್ಮನೇಮದ ಧಾರ್ಮಿಕ ಬೊಕ್ಕ ವೈದಿಕ ಕಾರ್ಯಕ್ರಮಲು 15 ತಾರೀಕಿಗೆ ಆಚಾರ್ಯಾದಿ ಯತಿವರ್ಯರ್ನ ಸ್ವಾಗತದೊಟ್ಟಿಗೆ ಶುರುವಾದ 15 ತಾರೀಕಿಗೆ ಗಣಪತಿ ಹೋಮ, ನಾಗದೇವರಿಗೆ ಕಲಶಾಭಿಷೇಕ, ನಾಗತಂಬಿಲ, ಕಾಣೆ 10 ಗಂಟೆಗೆ ಚಪ್ಪರ ಮುಹೂರ್ತ ಬೊಕ್ಕ ರಾತ್ರಿ 8 ಗಂಟೆಗೆ ಶ್ರೀ ವೈದ್ಯನಾಥ ಭಂಡಾರ ಇಲ್ಲರ್ದು ಭಂಡಾರ ಪಿದಡರ ಉಂಡು ಪಂಡದು ಧರ್ಮನೇಮ ಸಮಿತಿ ಅಧ್ಯಕ್ಷರು ಸುನಿಲ್ ಕುಮಾರ್ ಶೆಟ್ಟಿ ಉಡುಪಿ ತೆರಿಪಾಯರು. ಒಂಜಿ ಸಾರಾಂಶ ಪನೋಡು ಪಂಡ ನಮ್ಮ ಉಳ್ಳಾಲ ಬರಿಕೆಗುತ್ತು ಈ ಗ್ರಾಮದ ದೇವಸ್ಥಾನ ಆಯ್ನ ಶ್ರೀ ವೈದ್ಯನಾಥ ದೇವಸ್ಥಾನಡ್ ಮೂಜನೆ ಗುತ್ತದ ಮನೆತನ ಪಂಡದು ಎಂಕೆಲ್ಲ ಪಂಡ್ರೆ ಬಾರಿ ಖುಷಿಯ ಒಂದೊಂದು ಮೂಲು ವೈದ್ಯನಾಥ ದೇವಸ್ಥಾನಡ್ ಪಾರಂಪರಿಕವಾದ ಒಂಜೊಂಜೆ ಮನೆತನದ ನೇಮೋತ್ಸವ ನಡ್ತೊಂದಿತ್ತಂಡು ಆಂಡ ನಮ್ಮ ಪೂರ್ವಿಕರನ ಕಾಲಡ್ ನಮ್ಮ ಗುತ್ತದ ಒಂಜಿ ನೇಮೋತ್ಸವ ಒಂಜಿ ವರದಿ ಪೋದಿತ್ತಂಡು. ಇಂದು ಈ ಅಷ್ಟಮಂಗಲ ಪ್ರಶ್ನೆಡು ಪೂರ ತೋಜೊಂದು ಬರೋದಿತ್ತಂಡು. ಅಂಚನೆ ಅವಳು ದೈವಲ ಆ ವಾರ್ಷಿಕ ನೇಮೋತ್ಸವಡು ದೈವಲ ಕೇನೋದಿತ್ತಂಡು ದಾದ ಪಂಡ ಎಂಕೆಲ್ಲ ಒಂಜಿ ನೇಮ ಒರಿಪೋತುಂಡು ಯಾಪ ಕೊರ್ಪರು ಪಂಪಿನ ಒಂಜಿ ಪಾತೆರ ದೈವಲ ಕೇನೋದಿತ್ತಂಡು. 17 ತಾರೀಕಿಗೆ ಶನಿವಾರ ಕಾಂಡೆ 10 ಗಂಟೆಗೆ ಶ್ರೀ ಜುಮಾದಿ ಬಂಟ ದೈವಲದ ನೇಮ, ಕಾಂಡೆ 11 ಗಂಟೆಗೆ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಲೆನ ಪೂರ್ಣ ಸ್ವಾಗತಡ್ ಮಧ್ಯಾಹ್ನ 12 ಗಂಟೆಗೆ ಪಲ್ಲ ಪೂಜೆ ಅವಿರ್ದು ಬೊಕ್ಕ ಅನ್ನ ಸಂತರ್ಪಣೆ ನಡಪೆರ ಉಂಡು. ರಾತ್ರಿ 8 ಗಂಟೆಗೆ ಶ್ರೀ ವೈದ್ಯನಾಥನ ನೇಮ ನಡಪೆರ ಉಂಡು. ಅವಿರ್ದು ಬೊಕ್ಕ 16 ಗಂಟೆಗೆ ಭಂಡಾರ ಪಿದಡೆರ ಉಂಡು. 18 ತಾರೀಕಿಗೆ ಐತಾರ ಬಯ್ಯ 7 ಗಂಟೆಗೆ ಕುಟುಂಬದ ಕಲ್ಲೂಟಿ ಪಂಚುರ್ಲಿ ಗುಳಿಗ ದೈವದ ನರ್ತನ ಸೇವೆ ನಡಪೆರ ಉಂಡು. ಧರ್ಮನೇಮದ ಸಂದರ್ಭಡ್ 2 ದಿನಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪೆರ ಉಂಡು ಪಂಡದು ಸುನಿಲ್ ಕುಮಾರ್ ಶೆಟ್ಟಿ ತೆರಿಪಾಯರು. ಸಮಿತಿನ ಮಾತೊಂದು ಉಪ್ಪನಾಗ ಎಂಕೆಲೆಗೆ ಮಸ್ತ್ ಜನ ನಮ್ಮ ಕುಟುಂಬದಕ್ಕಲು ಯಾನ್ ಆ ಜವಾಬ್ದಾರಿನ ಗೆತ್ತನು ಯಾನ್ ಈ ಜವಾಬ್ದಾರಿನ ಗೆತ್ತನು ಒಂದು ದುಂಬು ಬತ್ತದ ಒಂಜಿ ಪೊರ್ಲುದ ಒಂಜಿ ಪದ್ರಾಡ ಸಮಿತಿನ ಎಂಕೆಲು ಮಾತೊಂಡ ಈಗ ನಾನು ನೆಕ್ಕಿ ಈ ಸಮಿತಿ ಮಾತೊಂದಾಂಡು ಈ ಧರ್ಮನೇಮಗೆ ಎಂಚಿನ ಹಣಕಾಸುದ ಕ್ರೋಢೀಕರಣ ಮನ್ಪುನು ಬಂದಾಗ ನಮ್ಮ ತಂತ್ರಿವರ್ಯನಾಡೆ ಪೋದು ಅವಳು ಒಂಜಿ ವಿಷಯ ಪ್ರಸ್ತಾಪ ಮನ್ಪನಾಗ ಆರು ಒಂಜಿ ವಿಷಯ ಪಂಡೇರು ದಾದ ಪಂಡ ಈ ಧರ್ಮನೇಮಗೆ ನಿಖಲ್ನ ಕುಟುಂಬದಕ್ಕಲು ಪಂಡ ನಮ್ಮ ಕುಟುಂಬದಕ್ಕಲು ಬಕ್ಕ ನಮ್ಮ ಕೈತಲ್ದ ಬಂಧುಲು ಮಾತ್ರ ನೆಕ್ ವಂತಿಗೆ ಕೊರಡು ಪಂಪಿನೊಂಜಿ ಪಾತ್ರ ಆರು ಪಂಡೇರು ಪಂಡ ನಮ್ಮ ಫ್ರೆಂಡ್ ಸರ್ಕಲ್ ಅವಡು ನಮ್ಮ ದೂರದ ರಿಲೇಷನ್ ಅವಡು ಅಕಲ್ದ ಏರಳ ನಿಖಲ್ ದೇಣಿಗೆ ಅವು ದುಡ್ಡು ರೂಪಡಾವಡು ವಸ್ತು ರೂಪಡಾವಡು ಗೆತ್ತೊಂಡ್ರ ಬಲ್ಲಿ ನಿಖಲ್ನ ಕುಟುಂಬದ ಸದಸ್ಯರು ಮಾತ್ರ ಬಕ್ಕ ಕೈತಲ್ದ ಬಂಧುಲು ಮಾತ್ರ ದುಡ್ಡು ಬಕ್ಕ ವಸ್ತು ರೂಪಡು ಕೊರದು ನಿಖಲ್ ಈ ಧರ್ಮ ನೇಮನು ಮನ್ಪುಡು ಪಂಪಿನೊಂಜಿ ಪಾತೆರ ಪಂಡೇರು. ಸೊ ಆ ಪ್ರಕಾರ ಕುಡಲ ಎಂಕೆಲೆಗೆ ಒಂಜಿ ಮಸ್ತ್ ಜವಾಬ್ದಾರಿ ಬರ್ತಂಡು ಅಂಚಾದ ಪುರಾಗ ಈ ಜವಾಬ್ದಾರಿನ ನಮ್ಮ ಮಾಂತುಣ್ಯತ್ ಮೂಲಿತ್ತಿನ ಸತ್ಯಲು ನಮಕ್ ಬೆರಿಸಾಯ ಉಂತದು ಐಕ್ ಬೋಡಿಪ್ಪಿನಂಚಿನ ಪೂರ ಶಕ್ತಿಲು ಎಂಕೆಲೆ ಕೊರ್ತೇರು ಕೊರ್ದು ಇನ್ನಿತ ದಿನಟ್ಟು ಎಂಕೆಲೆಗೆ ಒಂಜಿ ಶಕ್ತಿನ ಕೊರ್ದು ಭಾರಿ ಪೊರ್ಲುಡೆ ಭಾರಿ ಎಡ್ಡ ವಿಜೃಂಭಣೆಡು
ಈ ಒಂಜಿ ಧರ್ಮ ನೇಮ ಮನ್ಪಿನ ಒಂಜಿ ಕೆಲಸನ ಎಂಕಲೆಗೆ ಮುಲ್ತ ದೈವಲು ಕೊಟ್ಟೆದು ಬಂತಿರ ಒಂಜಿ ಪಾತ್ರೆಯನ್ನು ಪನ್ನೊಂದುಲ್ಲೆ ಅಂಚನೆ ಈ ಧರ್ಮ ನೇಮಗ್ ನಮ್ಮ ಈ ಕುಟುಂಬದ ನಮ್ಮ ತಂತ್ರಿವರ್ಯರಾಯನ ಉಚ್ಚಿಲತಾಯ ಶ್ರೀ ನೀಲೇಶ್ವರ ಪದ್ಮನಾಭ ತಂತ್ರಿಲ್ನ ದಿವ್ಯ ಉಪಸ್ಥಿತಿಡ್ ಅಂಚನೆ ನಮ್ಮ ವೈದ್ಯನಾಥ ಸಮಿತಿದ ಅಲ್ತ ದೇವಸ್ಥಾನದ ಪ್ರಧಾನ ಅರ್ಚಕರಾಯನ ದಾಮೋದರಯಾನಿ ಮುಂಡ ಪೂಜಾರಿ ಆರ್ನ ನೇತೃತ್ವಡ್ ಈ ಧರ್ಮ ನೇಮ ಎಲ್ಲಂಜಿ ನಡಪೆರುಂಡು ಇಂದು ವೈದಿಕ ಕಾರ್ಯಕ್ರಮ ನಿಖಿಲಿ ಪೂರ ಗೊತ್ತುಪ್ಪು 14 ತಾರೀಕದಾನಿ ಬಯ್ಯಡ್ ಭಂಡಾರ ವೈದ್ಯನಾಥ ಸ್ವಾಮಿ ದೇವಸ್ಥಾನದ ಈಡೆ ಬರ್ಪುಂಡು 17 ತಾರೀಕದಾನಿ ವೈದಿಕ ಕಾರ್ಯಕ್ರಮ ಐದು ಬೊಕ್ಕ ಚಪ್ಪರ ಮುಹೂರ್ತ ಆನಿ ದುಮ್ನಾಗಿ ನೇಮ 17 ತಾರೀಕಿಗೆ ಜುಮಾದಿ ಕಾಂಡೆ ಜುಮಾದಿ ಬಂಟನ ನೇಮ ಬೊಕ್ಕ ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡಪೆರುಂಡು ರಾತ್ರಿ 7 ಗಂಟೆಗೆ ವೈದ್ಯನಾಥ ದೇವರನ ಒಂದು ದೈವದ ನೇಮೋತ್ಸವ ನಡಪೆರುಂಡು ಮನದಾನಿ 17 ತಾರೀಕದಾನಿ ಆಯ್ತಾರ ಬಯ್ಯಡ್ ಎಂಕಲ್ನ ಕಲ್ಲುಟ್ಟೆಪ್ಪೆ ಎಂಕಲ್ನ ಕುಟುಂಬದ ದೈವಾಲಯನ ಕಲ್ಲುಟ್ಟೆಪ್ಪೆ ಪಂಜುರ್ಲಿ ಬೊಕ್ಕ ಗುಳಿಗಜ್ಜನ ನೇಮೋತ್ಸವ ಆ ದಿನ ನಡಪೆರುಂಡು ಕುಟುಂಬದ ಹಿರಿಯರು ವಿಠಲ್ ಶೆಟ್ಟಿ ಬೆಜ್ಜ ಮಾಗಂದಡಿ ಬೊಕ್ಕ ಶ್ರೀ ವೈದ್ಯನಾಥ ದೈವಸ್ಥಾನದ ಪ್ರಧಾನ ಅರ್ಚಕರು ದಾಮೋದರ ಯಾನೆ ಮುಂಡ ಪೂಜಾರಿ ಕಾರ್ಯಕ್ರಮದ ಬಗೆಟ್ ಪೊಲಪ್ ಕೊರಿಯರು ಜಿಮಾದ್ ಗಂಟೆ ಮುಂಗಾಯಿಗೆ ಬೆಲ್ಲ ಒಟ್ಟಾದ್ರಂಗ್ಲು ಬರ್ತೇರಿ ನೀನು ಬಾಳ್ತಾನೆ ಅವಾಗ ಅಕ್ಷರನೊಂಜಿ ಧರ್ಮ ಅಂಡಿ ಐದು ಬೊಕ್ಕ ಗುತ್ತುದಾರನೊಂಜಿ ನ್ಯಾಯ ಬರ್ತೇನೆ ಗೊತ್ತಾ ನಮ್ಮ ಗುತ್ತು ಅವಾಗ ಈ ಒಂಜಿ ಕೊಡ್ತುಡಿ ಎಂಕ್ ಪಂತ ಈ ಜೀನು ಪಂಡೆ ಹೇಳಿ ಗುತ್ತುದಾರ ಅಪ್ಪ ಇಜ್ಜಿಡಾಂಡ ಎಲ್ಲ ಕಟ್ಟದ ವಸ್ತು ಕರಿಬೆಟ್ಟಿಗೆ ಈ ನೋಟೊಡಕೆ ನಾವು ಈ ಪಂತಿನ ಪಾತ್ರ ಸಮಾನ ಸಮತಾನ ಮಣ್ಣು ಅಂಚೆ ಪೂಜೆ ಮನದಾನಿ ಪೂಜೆ ಕೇಂದ್ರಕ ತೋಜಿ ಬಂದು ಅಂಚೆ ಆ ಗುತ್ತುದಲ್ಲ ಧರ್ಮ ನೇಮ ಅಂಡಿ ಐದು ಬೊಕ್ಕ ಎಂಗ್ಲನ ಮೂಜ ಸ್ಥಾನ ಬತ್ತ ಇದು ಚಾರ್ ಪನ್ನ ಕ್ಲೀನ್ ಆಂಡ್ ಬಾರ್ಸ್ ಪೊರ್ಲಾನ್ ದಯವನಗ ದುಂಬು ದಯಂಗು ದುಂಬು ಇತ್ತಿನಟ್ಟು ಬಂದಿನಿ ಓಡಿ ಹೆಚ್ಚಿ ಅಮ್ಮಿ ಇತ್ತಿನೇನು ಬಂದಿನಿ ದಯವನಗ ದುಂಬು ಈ ಧರ್ಮ ನೇಮ ಅವಳು ಎಂಚ ಆತನು ವಾರು ಪೊಡು ಬಾಕಿ ಯಾವುದು ಬೈದಿನ ವಿಚಾರವನ್ನು ನಾನು ತೆರಪಾಯಿ ದಯವನಗ ಇವ್ಯಾಕ್ಲನೊಟ್ಟಿಗೆ ಎಂಜಿ ಕಿನ್ನಿತ್ತೀನಿ ನಾನು ಕಿನ್ನಿತ್ತಿನ ಕೆಬಿಗೊಡ್ತೆ ಇದು ವೈಟು ಪೂರ ಬಾಕಿ ಆಯ್ತು ನಾನು ಅಂಚ ಮೂಜ ಸ್ಥಾನ ನನಗ ಅನ್ನ ಗುರುನ ಗಟ್ಟಿ ಕೇಳೊಂದಿರ್ತೆ ಅಪ್ಪಗ ಎನ್ನ ಕುಟುಂಬನ ಎಡ್ಡ ಮಲ್ತದ ಕೊರಿಯಲ್ಲ ಅಲ್ಲ ನಿಕ್ಕು ಕೊರ್ಪ ಆ ವಯಸ್ಸಿನಲ್ಲಿ ನೀನು ಈ ಗುರುನ ಒಟ್ಟಿಗೆ ಎಂಗಳು ಕೈ ಸೇರಿದು ಎಂಗಳು ಮಾತೆಲ್ಲ ಒಗ್ಗಟ್ಟು ಸೇರಿದು ಕೊರಲು ನಡಪಾದು ಕೊರಲು ಅಂದರೆ ಮಹಾಗಣಪತಿ ಸೋಮನಾಥ ಈಶ್ವರಲ್ಲ ಈ ಕುಳಿದು ನಂದಿನ ದೈವಗಳೆಲ್ಲ ಕಲ್ಲುಟ್ಟಿ ಪಂಜುಗಳಲ್ಲ ಅಕ್ಕನ ಕುಟುಂಬ ಸಂಸಾರದ ಇವ್ಯಾಕೆ ಹಿಡಿದು ತೊಟ್ಟಿಲ್ಲ ಬಾಳದಲ್ಲ ಮಾತೆ ಎಲ್ಲ ನೀನು ಕೊರಲು ನಡಪಾದು ಕೊರ್ಕ ಅಂದ್ಕೊಂಡು ಇನ್ನೊಂದು ಜಾಸ್ತಿ ಅವರ ನನ್ನ ಈ ಕೆಲಸವನ್ನು ಆ ಉಪ್ಪಲ್ ತಾಯೆಲ್ಲ ಅಂಚನೆ ಜುಮಾದಿ ಬಂಟೆಲ್ಲ ಅಂಚನೆ ಎಂಕಲ್ನ ಕಲ್ಲುಟಿ ಪಂಜುರುಳ್ಳೆಲ್ಲ ಅಂಚನೆ ಗುಳಿಗೆ ಪರಿವಾರ ದೇವುಳ್ಳ ಗುರು ಹಿರಿಯಕ್ಕಲ್ಲ ಅಂಚನೆ ನನ ನಮ್ಮನ ವೈದ್ಯನಾಥೆಲ್ಲ ಜುಮಾದಿ ಬೆಳ್ಟೆಲ್ಲ ಎಂಕಲ್ನ ಉಪ್ಪಲ್ ತಾಯಿಲ್ಲ ನೀನು ಪೊರ್ಲುಡು ಈ ಕುಟುಂಬನು ಎಡ್ಡೆ ಒಗ್ಗಟ್ಟು ಬಂತದ್ದು ನೀನು ಪೊರ್ಲುಡು ನಡಪಾದ ಕೊರ್ಪಣನೇ ಎಂಕ್ಲೆಗೆ ಪುಣ್ಯ. ಧರ್ಮನೇಮ ಸಮಿತಿಯ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಶೆಟ್ಟಿ ಪ್ರಾಸ್ತಾವಿಕವಾದ ಪಾತಿರಿಯರು ಉಲ್ಲಾಲ ಬರಕೆ ಗೊತ್ತು ಧರ್ಮ ನೇಮ ಸಮಿತಿದ ಮುತಾಲಿಕೆಡ್ ಉಲ್ಲಾಲ ಬರಕೆ ಗೊತ್ತು ಫ್ಯಾಮಿಲಿ ಟ್ರಸ್ಟ್ ಬೊಕ್ಕ ಧರ್ಮ ನೇಮ ಸಮಿತಿ ಅಂಚನೆ ವೈದ್ಯನಾಥ ಸೇವಾ ಸಮಿತಿಯ ಮೂಲಕ ಇನಿ ಪತ್ರಿಕಾಗೋಷ್ಠಿ ಇನಿ ಮನ್ಪುಣ ತೀರ್ಮಾನದ ಮಿತ್ತು ಬತ್ತಿಂಚಿ ಪೂರ ಪತ್ರಿಕಾ ಉದ್ಯಮ ಮಿತ್ರರಿಗೆ ಅಂಚನೆ ಛಾಯಾಗ್ರಾಹಕ ಮಿತ್ರರಿಗೆ ಎಂಕಲ್ನ ಉಲ್ಲಾಲ ಬರಕೆ ಗೊತ್ತು ಫ್ಯಾಮಿಲಿ ಟ್ರಸ್ಟ್ ಬೊಕ್ಕ ಉಲ್ಲಾಲ ಬರಕೆ ಗೊತ್ತು ಧರ್ಮ ನೇಮ ಸಮಿತಿಯ ಪರವಾದ ಅಂಚನೆ ಉಲ್ಲಾಲ ವೈದ್ಯನಾಥ ಸೇವಾ ಸಮಿತಿಯ ಮುಖಾಂತರ ನಿಖಿಲಿನ ಪೂರೆಲ್ಲ ಆದರಡು ಸ್ವಾಗತವಂತಂದಲ್ಲ. ಶ್ರೀ ವೈದ್ಯನಾಥ ದೈವಸ್ಥಾನ ಸೇವಾ ಸಮಿತಿ ಕಾರ್ಯದರ್ಶಿ ರವಿ ಸುವರ್ಣ ಧರ್ಮನೇಮ ಸಮಿತಿದ ಖಜಾಂಚಿ ಶ್ರೀಮತಿ ಜಯಲಕ್ಷ್ಮಿ ಆರ್ ಶೆಟ್ಟಿ ಉಳ್ಳಾಲ ಬರಿಕೆಗುತ್ತು ಫ್ಯಾಮಿಲಿ ಟ್ರಸ್ಟ್ ರಿಜಿಸ್ಟರ್ದ ಅಧ್ಯಕ್ಷರು ವೇಣುಗೋಪಾಲ್ ಶೆಟ್ಟಿ ಜಂಟಿ ಕಾರ್ಯದರ್ಶಿ ಬೊಕ್ಕ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕೆ ಸತೀಶ್ ಶೆಟ್ಟಿ ಖಜಾಂಚಿ ದೇವದಾಸ್ ಆಳ್ವ ಧರ್ಮನೇಮ ಸಮಿತಿದ ಪ್ರಧಾನ ಸಂಚಾಲಕರು ಪ್ರಕಾಶ್ ಭಂಡಾರಿ ಪನೀರ್ ಧರ್ಮನೇಮ ಸಮಿತಿದ ಮಹಿಳಾ ಸಮಿತಿದ ಪ್ರಧಾನ ಸಂಚಾಲಕರು ಸುಕಲಾ ಭಗವಾನ್ ಶೆಟ್ಟಿ ಕಜಕೋಡಿ ಸುದ್ದಿಗೋಷ್ಠಿ ಒಟ್ಟಿಗೆ ಎತ್ತರು. ಸುದ್ದಿಗೊಂಚಲ್ಗೆ ಸ್ವಾಗತ. ದೈವ ನರ್ತಕರು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರು ತಲಪಾಡಿ ನಾರ್ಲದ ನಿವಾಸಿ ನಾರಾಯಣ್ ತಲಪಾಡಿ ಅಂಗಾರೆ ಹೃದಯಘಾತರ್ದ ವಿಧಿವಶರಾತಿರು. ದೈವ ನರ್ತಕರು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರು ತಲಪಾಡಿ ನಾರ್ಲ ನಿವಾಸಿ 58 ವರ್ಷದ ನಾರಾಯಣ ತಲಪಾಡಿ ಹೃದಯಘಾತದ ಅಂಗಾರೆ ವಿಧಿವಶರಾತಿರು.
ಬ್ರೆತೆರು ಬೊಡೆದಿ ಬೊಕ್ಕ ರಡ್ಡು ಪೊನ್ನು ಚೊಕ್ಲೇನು ಅಗಲ್ದೇರು. ಸಿಪಿಐಎಂ ಪಕ್ಷದ ಮುಖಂಡರಾದಿತ್ತದು ನಾರಾಯಣ ಪಕ್ಷದ ಬೇಲೆದ ಅಂಗವಾದ ಉಪ್ಪಳದ ಮುಖಂಡರನ ಇಲ್ಲಗು ಪೋದು ಪಿರಬನ್ನಗ ಹೃದಯಘಾತ ಆತಂಡು. ಸಾಮಾಜಿಕ ಧಾರ್ಮಿಕ ರಾಜಕೀಯವಾದ ತೊಡಗಾಯಿನ ನಾರಾಯಣ ತಲಪಾಡಿ ಸಿಪಿಐಎಂ ಉಲ್ಲಾಲ ವಲಯ ಸಮಿತಿ, ದಲಿತ ಹಕ್ಕುಲೆದ ಹೋರಾಟ ಜಿಲ್ಲಾ ಸಮಿತಿ, ಕೋಟೆಕಾರು ಸರ್ಕಲ್ ಬಿಡಿ ಲೇಬರ್ ಯೂನಿಯನ್ ವಲಯ ಸಮಿತಿ, ಕೆಪಿಆರ್ಎಸ್ ರೈತ ಸಂಘದ ಜಿಲ್ಲಾ ಸಮಿತಿಡು ಸಕ್ರಿಯರಾದಿದ್ದರು. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘಡು ಸತತ 4ನೇ ಅವಧಿದ ನಿರ್ದೇಶಕರಾದ ತಲಪಾಡಿ ಬಾಗಡು ಕೊರಗಜ್ಜನ ಪಾತ್ರಿಯಾದ್ಲ ದೈವಾರಾಧನೆಡು ಪಾಲ್ಪಡೆದಿದ್ದರು. ಬಿಡಿ ಲೇಬರ್ ದಲಿತ ಹಕ್ಕುಲೆಗ್ ಬೊಕ್ಕ ಮೂಲ ಸೌಕರ್ಯಲೆಗಾದ ಹೋರಾಟದ ಸಕ್ರಿಯವಾದ ಭಾಗಿಯಾದಿದ್ದರು. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಕೃಷ್ಣ ಶೆಟ್ಟಿ, ಕೆಳಗಿನ ಕೋಟೆಕಾರು ಗುತ್ತು ಸಿಪಿಐಎಂ ಉಲ್ಲಾಲ ವಲಯ ಸಮಿತಿದ ಕೃಷ್ಣಪ್ಪ ಸಾಲಿಯಾನ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಪದ್ಮಾವತಿ ಶೆಟ್ಟಿ ಸೇರಿನಂಚ ಗಣ್ಯರು ಪ್ರಮುಖರು ಸಂತಾಪನ ಸೂಚಿಸಿದರು. ಸುದ್ದಿಗೊಂಚಲ್ಗೆ ಸ್ವಾಗತ. ಮಹಾಸಿಂಹ ಮೂವೀಸ್ ಲಾಂಛನದ ತಯಾರಾಯಿನ ದೀಕ್ಷಿತ್ ಶೆಟ್ಟಿ ಅಭಿನಯದ KTM ಕನ್ನಡ ಚಲನಚಿತ್ರ ಫೆಬ್ರವರಿ 14 ತಾರೀಕಿಗೆ ರಾಜಡೊರ್ಮೆ ಬಿಡುಗಡೆಯಾರ ಉಂಡು ಪಂಡದು ಚಿತ್ರನಟಿ ಉಷಾ ಭಂಡಾರಿ ತೆರಿಪಾದೇರು. ಮಹಾಸಿಂಹ ಮೂವೀಸ್ ಲಾಂಛನದ ತಯಾರಾಯಿನ ದೀಕ್ಷಿತ್ ಶೆಟ್ಟಿ ಅಭಿನಯದ KTM ಕನ್ನಡ ಚಲನಚಿತ್ರ ಫೆಬ್ರವರಿ 14 ತಾರೀಕಿಗೆ ರಾಜಡೊರ್ಮೆ ಬಿಡುಗಡೆಯಾರ ಉಂಡು ಪಂಡದು ನಟಿ ಉಷಾ ಭಂಡಾರಿ ತೆರಿಪಾಯರು. KTM ಯಾಕೆ ಮಂಗಳೂರಲ್ಲೇ ಇದರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಕರೀಬೇಕು ಅಂತ ಅನ್ನಿಸ್ತು ಅಂದರೆ, ಮಂಗಳೂರಿನ ಸುತ್ತಮುತ್ತ ಮಂಗಳೂರು, ಉಡುಪಿ, ಕಾರ್ಕಳ ಈ ಜಾಗ ಪ್ಲಸ್ ಬೆಂಗಳೂರು ಎಲ್ಲ ಇಷ್ಟು ಜಾಗಗಳಲ್ಲಿ ಚಿತ್ರೀಕರಣ ಮಾಡಿರುವಂತಹ ಸಿನಿಮಾ ಇದು. ಮಂಗಳೂರಿನ ಸಿನಿಮಾದಲ್ಲಿ ಅರ್ಧಕ್ಕರ್ಧ ಪ್ರತಿಭೆಗಳೆಲ್ಲೂ ಮಂಗಳೂರಿನವರೇ ಇರೋದು. ಇದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಬಹಳ ಒಳ್ಳೆಯ ಸಿನಿಮಾ. ಹಂಗೆ ಅಂದ್ಕೊಂಡೆ ನಾವು ನಿಮ್ಮ ಮುಂದೆ ಬರ್ತಾ ಇರೋದು. ಕೊನೆಗೆ ನೀವು ಹೇಳಬೇಕು ಅದು ಹೇಗಿದೆ ಸಿನಿಮಾ ಅನ್ನೋದು. ದೀಕ್ಷಿತ್ನ ದಿಯಾ ಆದ ನಂತರದ ಸಿನಿಮಾ ಇದು ಕನ್ನಡದಲ್ಲಿ. ಹಾಗಾಗಿ ಅದಕ್ಕೊಂದು ಒಳ್ಳೆ ಓಪನಿಂಗ್ ಪ್ಲಸ್ ಆರ್ಟಿಸ್ಟ್ಗಳು ಮಂಗಳೂರಿನವರೇ ಆಗಿರೋದ್ರಿಂದ ಆ ಒಂದು ಓಪನಿಂಗ್ ನಮ್ಗೆ ಇಲ್ಲಿ ಸಿಕ್ಕಿದ್ರೆ ಬಹಳ ಒಳ್ಳೇದು ಅನ್ನೋ ಉದ್ದೇಶದಿಂದ ನಾವು ಬಂದಿದ್ದೀವಿ. ಕನ್ನಡದ ದಿಯಾ ಪುಗರ್ತದ ನಟಿ ದೀಕ್ಷಿತ್ ಶೆಟ್ಟಿ ಈ ಚಿತ್ರಡ್ ಪ್ರಮುಖ ಪಾತ್ರಡ್ ಅಭಿನಯಿಸಾದಿರು. ದಕ್ಷಿಣ ಕನ್ನಡ ಜಿಲ್ಲೆದ ಬೇತೆ ಬೇತೆ ತಾನಲೆಡ್ KTM ಚಿತ್ರಗ್ ಚಿತ್ರೀಕರಣ ಆತನ ಪಣದು ಉಷಾ ಭಂಡಾರಿ ತೆರಿಪಾಯರು. ದಿಯಾರ್ದು ಬೊಕ್ಕ 4 ವರ್ಷಲರ್ದು ಬೊಕ್ಕ ಎನ್ನ ಚಿತ್ರ ಬಿಡುಗಡೆ ಆವೊಂದುಂಡು. ಪೊಸತನದ ಸಿನಿಮಾ ಮಲ್ಪೊಡು ಚಾಲೆಂಜಿಂಗ್ ಪಾತ್ರ ನಿರ್ವಹಿಸಾವಡು ಐಕಾದ್ ಒಂಜಾತ್ ತಯಾರಿ ನಡಪಾದ್ KTM ಸಿನಿಮಾನು ಮಲ್ತದಂಡು. ದಿಯಾ ಸಿನಿಮಾರ್ದು ಬೊಕ್ಕ ಜವಾಬ್ದಾರಿ ಜಾಸ್ತಿ ಆತಂಡು. KTM ಚಿತ್ರ ಪ್ರೇಕ್ಷಕರಿಗೆ ಇಷ್ಟ ಆಪುನ್ ಪನ್ಪಿನ ವಿಶ್ವಾಸಲ ಉಂಡು. KTM ಸಿನಿಮಾದ ಟೈಟಲ್ ದಾದ ಪನ್ಪಿನೇನು ಚಿತ್ರ ತೂನಗ ಪ್ರೇಕ್ಷಕರಿಗೆ ಗೊತ್ತಾಪುನ್ ಪಂಡದು ನಟೆ ದೀಕ್ಷಿತ್ ಶೆಟ್ಟಿ ತೆರಿಪಾಯರು. ಎಸ್ ಸರ್, ಸಿಂಗಲ್ ಲೈನ್ ಹೇಳಬೇಕು ಅಂತಂದ್ರೆ, ಒಂದು ಹುಡುಗನ ಕತೆ, 10 ವರ್ಷದ ಅವನ ಬಯೋಗ್ರಫಿ. ಒಂದು 17 ವರ್ಷದಿಂದ ಶುರುವಾದರೆ ಅವನ ಉಡುಪಿ ಮಂಗಳೂರಲ್ಲಿ ಅವನ ಬಾಲ್ಯ ಶುರುವಾಗುತ್ತೆ. ಅಲ್ಲಿಂದ ಶುರುವಾದಂಥ ಕಥೆ ಕಾರ್ಕಳ ಮತ್ತು ಹಾಗೆ ಬೆಂಗಳೂರು ಕಡೆ ಟ್ರಾವೆಲ್ ಆಗಿ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅವನ ಜೀವನದಲ್ಲಿ ಅನ್ನೋದೇ ಮುಖ್ಯ ಕತೆ ಸಿನಿಮಾದು. ಸೊ ಒಂದು 3 ಶೇಡ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಟ್ರೈಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಚಿಕ್ಕ ಹುಡುಗನ ಪಾತ್ರ, ಹಾಗೆ ಹೋಗ್ತಾ 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 ಒಂದೊಂದು ವಯಸ್ಸಿನ ಪಾತ್ರ 3 ಶೇಡ್ ಮಾಡಿದ್ದೀನಿ. ಸೊ ಓವರ್ ಆಲ್ ಕತೆ ಒಂದು 10 ವರ್ಷದ ಬಯೋಗ್ರಫಿ ಒಬ್ಬ ಹುಡುಗಂದು. KTM ರೈಸ್ ಇನ್ ಲವ್ ಅಂತ ಹಾಕಿದ್ದೀವಿ. ಜನರಲಿ ಫಾಲ್ ಇನ್ ಲವ್ ಅಂತ ಎಲ್ಲ ಕಡೆ ಮೆನ್ಷನ್ ಮಾಡ್ತಾರೆ, ಬಟ್ ರೈಸ್ ಇನ್ ಲವ್ ಅಂತಾನೆ ಮೆನ್ಷನ್ ಮಾಡಿರೋದಕ್ಕೆ ಮುಖ್ಯವಾದ ಕಾರಣ ಇದೆ. ಒಂದು ಇನ್ಸ್ಪೈರ್ ಮಾಡುವಂಥ ಕತೆ ಆ್ಯಂಡ್ ಅದ್ರ ಜೊತೆಗೆ ಲವ್ ಸ್ಟೋರಿ, ಯೂತ್ ಕನೆಕ್ಟ್ ಆಗುವಂಥ ಕತೆ. ಲವ್ ಸ್ಟೋರಿನ ಖಂಡಿತ ಹೌದು, ಆದರೆ ಬರೀ ಲವ್ ಸ್ಟೋರಿನ ಅಲ್ಲ, ಯಾಕಂದರೆ ಬೇರೆ ಅಂಶಗಳ ಬಗ್ಗೆನೂ ಮಾತಾಡುತ್ತೆ ಈ ಸಿನಿಮಾ. ತಂದೆ ತಾಯಿಯ ಬಾಂಧವ್ಯದ ಬಗ್ಗೆ ಆಗಿರ್ಬೋದು, ಸ್ನೇಹಿತರ ಬಾಂಧವ್ಯದ ಬಗ್ಗೆ ಆಗಿರ್ಬೋದು, ಆಮೇಲೆ ಕಾಲೇಜ್ ಊರು ಬಿಟ್ಟು ಬೇರೆ ಕಾಲೇಜ್ಗಳಿಗಾಗಿ ಹೋದಾಗ ಹುಡುಗರಿಗೆ ಅಲ್ಲಿ ಏನೇನೆಲ್ಲ ಎದುರಾಗ್ಬೋದು ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಸೊ ಈ ರೀತಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡುತ್ತೆ ಸರ್. ಅದೇ ಟ್ರೈಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ 4 ವರ್ಷ ಗ್ಯಾಪ್ ತಗೊಂಡೆ ಅಂತ. ಯಾಕಂದ್ರೆ ಪ್ರತಿ ಸಿನಿಮಾ ಮಾಡುವಾಗಲೂ ನನ್ನ ಉದ್ದೇಶ ಮಾಡಿರುವ ಜಾನರ್ ಸಿನಿಮಾನೇ ಮತ್ತೆ ಮಾಡಬಾರ್ದು, ಮಾಡಿರುವ ಪಾತ್ರವನ್ನೇ ಮತ್ತೆ ರಿಪೀಟ್ ಮಾಡಬಾರ್ದು, ಹೊಸದೇನೋ ಮಾಡಬೇಕು, ಹೊಸ ಪಾತ್ರಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ
ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಪಾತ್ರ ತುಂಬ ಚಾಲೆಂಜಿಂಗ್ ಆಗಿತ್ತು, ಯಾಕಂದರೆ ಒಂದು ಸಣ್ಣ ಹುಡುಗನ ಪಾತ್ರ ಮಾಡುವಾಗ ಒಂದು 10 kg ಕಮ್ಮಿ ಮಾಡೋದಾಗಿರ್ಬೋದು, ಅಥವಾ ಮತ್ತೆ ಡಾರ್ಕ್ನೆಸ್ ಎಪಿಸೋಡ್ ಬಂದಾಗ ಮತ್ತೆ 10 kg ಜಾಸ್ತಿ ಮಾಡೋದಾಗಿರ್ಬೋದಾಗಿತ್ತು. ಸೊ ನಾನಾ ತುಂಬ ಪ್ರೊಸೆಸ್ ಇತ್ತು ಈ ಸಿನಿಮಾದಲ್ಲಿ. ಸೊ ಹಾಗಾಗಿ ಟೈಮ್ ತೊಗೊಂಡು ಶೂಟ್ ಮಾಡಿದ್ವಿ. ಯಾಕಂದರೆ ದಿಯಾದಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಬಂದಿತ್ತು. ಎಲ್ಲರೂ ನೋಡಿ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ ಮೇಲೆ ಕಲಾವಿದರಿಗೆ ಒಂದು ಜವಾಬ್ದಾರಿ ಬರುತ್ತಲ್ಲ, ಆ ಜವಾಬ್ದಾರಿ ಜೊತೆ ತುಂಬ ಭಯ ಇತ್ತು. ಸೊ ಹಾಗಾಗಿ ತುಂಬ ಟೈಮ್ ತೊಗೊಂಡು ಮಾಡಿದಂಥ ಸಿನಿಮಾ KTM. ಸುದ್ದಿಗೊಂಚಲ್ಗೆ ಸ್ವಾಗತ. ತಪಸ್ಯ ಫೌಂಡೇಶನ್ ವತಿರ್ದು IDFC ಫಸ್ಟ್ ಬ್ಯಾಂಕ್ ಒಟ್ಟು ಸೇರಿಗೆಡು 2ನೇ ಆವೃತ್ತಿದ ಕುಡ್ಲಾ ಟ್ರಯಾಥ್ಲಾನ್ ಬೊಕ್ಕ ತಪಸ್ಯ ಬೀಚ್ ಫೆಸ್ಟಿವಲ್ ಫೆಬ್ರವರಿ 14-18 ಮುಟ್ಟ ತಣ್ಣೀರುಬಾವಿ ಬೀಚ್ ನಡಪೆರಗೊಂಡು ಪಣದು ಫೌಂಡೇಶನ್ ಆಡಳಿತ ನಿರ್ದೇಶಕರು ಸವಿತಾ ಶೆಟ್ಟಿ ತೆರಿಪಾದಿರು. ತಪಸ್ಯ ಫೌಂಡೇಶನ್ ವತಿರ್ದು IDFC ಫಸ್ಟ್ ಬ್ಯಾಂಕ್ ಒಟ್ಟು ಸೇರಿಗೆಡೆ 2ನೇ ಆವೃತ್ತಿದ ಕುಡ್ಲಾ ಟ್ರಯಥ್ಲಾನ್ ಬೊಕ್ಕ ತಪಸ್ಯ ಬೀಚ್ ಫೆಸ್ಟಿವಲ್ ತಣ್ಣೀರುಬಾವಿ ಬೀಚ್ ಫೆಬ್ರವರಿ 14-18 ಮುಟ್ಟ ನಡಪೆರಗೊಂಡು ಪಂಡದು ಫೌಂಡೇಶನ್ ಆಡಳಿತ ನಿರ್ದೇಶಕರು ಸಬಿತಾ ಶೆಟ್ಟಿ ಸುದ್ದಿಗೋಷ್ಠಿಗೆ ತೆರಿಪಾದರು. ಕಾರ್ಯಕ್ರಮ ಹೇಗೆ ಆಗ್ತಾ ಇದೆ ಅಂತ ನೋಡಲಿಕ್ಕೆ. ಹಾಗೆ ನಮ್ಮ ಜೊತೆಯಲ್ಲಿ ವಸಂತ್ ಕುಮಾರ್ ಶೆಟ್ಟಿ, ಇವರು ನಮ್ಮದು ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಹಾಗೂ ಮಲ್ಟಿಪಲ್ ಕೌನ್ಸಿಲ್ ಚೇರ್ಪರ್ಸನ್. ಅವರ ಒಂದು ನನ್ನ ಬೆನ್ನು ತಟ್ಟಿ ನೀನು ಮುಂದೆ ಹೋಗು ಅಂತೇಳಿ ಲಯನ್ಸ್ ಇಂಟರ್ನ್ಯಾಷನಲಿಂದ ನನಗೆ 1.5 ಕೋಟಿಯಷ್ಟು ಸಹಾಯಧನವನ್ನು ಒದಗಿಸಿಕೊಟ್ಟು ಈ ತಪಸ್ಯ ಫೌಂಡೇಶನ್ ಎಂಬ ಪ್ಯಾಲಿಟಿವ್ ಕೇರ್ ಮತ್ತು ಚೈಲ್ಡ್ಹುಡ್ ಕ್ಯಾನ್ಸರ್ನ ಒಂದು ಬಿಲ್ಡಿಂಗ್ ಅಥವಾ ಒಂದು ಪ್ರಾಜೆಕ್ಟಲ್ಲಿ ಮುಡಿಪುವಿನಲ್ಲಿ 2.65 acres ಲ್ಯಾಂಡಲ್ಲಿ ಆಗ್ತಾ ಇದೆ. ಅದಕ್ಕಾಗಿ ನಾನು ಅವರನ್ನು ನೆನೆಸುತ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇತ್ತೆದ ದಿನಗ್ಲೆಡೆ ಜೋಗ್ಲೆಡ ಕ್ಯಾನ್ಸರ್ ಜಾಸ್ತಿ ಆದ ತೋಚಿದು ಬರನುಂಡು. ಅಕ್ಲೇನ ಚಿಕಿತ್ಸೆಗೆ ಸಗಾಯ ಅಪುನ ನಿಟ್ಟಡು ಈ ಟ್ರಯಾಥ್ಲಾನ್ ಬೊಕ್ಕ ಬೀಚ್ ಫೆಸ್ಟಿವಲ್ ಅಟ್ಟನೆ ಮಲ್ತದ. ಇಂದಿದ ಯಶಸ್ಸಿಗೆ ಮಾತಿನೆಲ್ಲ ಸಹಕಾರ ಮುಖ್ಯ. ಫೌಂಡೇಶನ್ ವತಿರ್ದು ಇಂಚಿ ಬಗ್ಗೆ 100 ಜಾಸ್ತಿ ಜೋಗ್ಲೆಗೆ ಬೊಕ್ಕ 25 ವಯಸ್ಕರಿಗೆ ಕ್ಯಾನ್ಸರ್ ಚಿಕಿತ್ಸೆಗೆ ಸಗಾಯ ಮಲ್ತದ ಪಂಡದ ತಿರುಪಾಯಿರು. ಹಾಗೆ ನಮ್ಮ ಜೊತೆಯಲ್ಲಿ ನೀವೆಲ್ಲರೂ ಕೇಳಿರ್ಬೋದು ಡಾಕ್ಟರ್ ಆಶಾ ಜ್ಯೋತಿ ರೈ. ಎಲ್ಲ ಕ್ಷೇತ್ರದಲ್ಲಿಯೂ ಅವರು ತುಂಬ ಅನುಭವ ಹಾಗೂ ಎಲ್ಲ ಧರ್ಮ ಕಾರ್ಯಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಅವರಿಗೆ ತುಂಬ ಅನುಭವ ಇರುವಂಥ ಡೈನಾಮಿಕ್ ಲೇಡಿ ಡಾಕ್ಟರ್ ಆಶಾ ಜ್ಯೋತಿ ರೈ ಅವರಿದ್ದಾರೆ. ಅವರು ಈ ಕಾರ್ಯಕ್ರಮದ ಕನ್ವೀನರ್ ಆಗಿ ತಮ್ಮ ಹುದ್ದೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಸುಂದರವಾಗಿ ಸುಗಮವಾಗಿ ಮಾಡಲಿಕ್ಕೆ ತುಂಬ ದಿನದಿಂದ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಯಲ್ಲಿ ವಿಶ್ವಾಸ್ ರಾವ್, ನಮ್ಮ ತಪಸ್ಯ ಫೌಂಡೇಶನ್ನ ಕಾರ್ಯದರ್ಶಿ, ಹಾಗೂ ಇದರೊಟ್ಟಿಗೆ ಸ್ಟಾರ್ಟಪ್ ಕಂಪನಿಗಳ ಒಂದು ಸ್ಟಾರ್ಟಪ್ ಮೇಳ ಅಂತ ಇದೆ, ಅದರ ವ್ಯವಸ್ಥೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ನೀವು ಕಳೆದ ವರ್ಷದ ಎಡಿಷನಲ್ಲಿ ನಮಗೆ ತುಂಬ ಸಪೋರ್ಟ್ ಮಾಡಿದ್ದೀರಿ. ಈ ವರ್ಷವೂ ನಮ್ಮನ್ನು ಈ ಕೆಲಸದಲ್ಲಿ ಈ ಕಾರ್ಯದಲ್ಲಿ ಸಹಕಾರ ಕೊಟ್ಟು ನಮಗೆ ತುಂಬ ಸಹಕಾರ ಕೊಡಬೇಕಂತ ವಿನಂತಿಸುತ್ತಾ, ಫೌಂಡೇಶನ್ ಟ್ರಸ್ಟಿ ನವೀನ್ ಚಂದ್ರ ಪಾತೆರೊಂದು ಕರಿನ 24 ವರ್ಷದ ನಮ್ಮ ದೇಶದ ಒಂಜು ಜನಲ ಒಲಿಂಪಿಕ್ ಟ್ರಯಥ್ಲಾನ್ಗೆ ಆಯ್ಕೆ ಆತಿಜರು. ಈ ಟ್ರಯಥ್ಲಾನ್ ಕ್ರೀಡಾಲು ಪಿರೈ ಬರ್ಪನ ನಿರೀಕ್ಷೆ ಉಂಡು ಪಂಡದ ತೆರಿಪಾಯಿರು. ಎಷ್ಟೋ ವಿಷಯಗಳು ಮತ್ತು ಎದುರು ಬಂತು. ಯಾಕಂದ್ರೆ ಈ ಇವೆಂಟ್ ಮಾಡುವಾಗ ಇಲ್ಲಿದೊಂದು ಲೋಕಲ್ ಇಕಾನಮಿ ಸಹ ಅದರಲ್ಲಿ ಡೆವಲಪ್ ಆಗುವಂಥ ಒಂದು ಆಪರ್ಚುನಿಟಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಇಲ್ಲಿಗ ನಾವು ಇವೆಂಟ್ ಮಾಡಿದ್ದೇವೆ. ಇವತ್ತು ನೋಡಿದ್ರೆ ಯಾವುದೇ ಒಂದು ಹೋಟೆಲಲ್ಲಿ ಸಹ ರೂಮ್ ಸಿಗ್ತಾ ಇಲ್ಲ. 16, 17, 18ನೇ ತಾರೀಕಿಗೆ ಎಲ್ಲ ಹೋಟೆಲ್ಗಳಲ್ಲಿ ರೂಮ್ ಫುಲ್ ಆಗಿದೆ. ಅದರ ಅರ್ಥ ಏನಂದ್ರೆ ಮಂಗಳೂರಲ್ಲಿ ಒಂದು ಪ್ರವಾಸೋದ್ಯಮದ ಒಂದು ಆಪರ್ಚುನಿಟಿ ಕಂಡು ಬರ್ತಾ ಇದೆ. ಸೊ ಇಂಥ ಒಂದು ಇವೆಂಟ್ ನಮ್ಮ ಊರಲ್ಲಿ ಆಗೋದಾದ್ರೆ ಬಹಳ ಸಂತೋಷ. ದಟ್ಸ್ ರೀಸನ್ ಐ ಆಲ್ವೇಸ್ ಸೇ ದಟ್ ವಾರ್ ಅಂಡ್ ಸ್ಪೋರ್ಟ್ಸ್ ಕ್ಯಾನ್ ಬ್ರಿಂಗ್ ಪೀಪಲ್ ಟುಗೆದರ್. ಇವತ್ತು ನಾವು ಈ ಇವೆಂಟ್ ಅನ್ನು ಇಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಮಂಗಳೂರಿನ ಎಲ್ಲ ಒಂದು ಸಂಸ್ಥೆಗಳು, ಸೈಕ್ಲಿಂಗ್ ಗ್ರೂಪ್, ರನ್ನಿಂಗ್ ಗ್ರೂಪ್, ಸ್ವಿಮ್ಮಿಂಗ್, ಸರ್ಫಿಂಗ್ ಗ್ರೂಪ್ ಎಲ್ಲ ಒಟ್ಟಾಗಿ ಸೇರಿ ಇದೊಂದು ಇವೆಂಟ್ ಅನ್ನು ಮಾಡ್ತಾ ಇದ್ದೇವೆ. ಮಂಗಳೂರಿನ ಪೊಲೀಸ್ ದೇ ಹ್ಯಾವ್ ಕಮ್ ಅಂಡ್ ಜಾಯಿನ್ಡ್ ಅಸ್ ಆಸ್ ಪಾರ್ಟ್ನರ್ಸ್. ಅಡ್ಮಿನಿಸ್ಟ್ರೇಷನ್ ಈಸ್ ಗಿವಿಂಗ್ ಆಲ್ ಔಟ್ ಸಪೋರ್ಟ್. ದ ಮಿನಿಸ್ಟರ್ಸ್ ಪೊಲಿಟಿಕಲಿ ಅಂದರೆ ಯಾವುದೇ ಪಕ್ಷ ಇರಲಿ ಎಲ್ಲ ಒಂದು ನಮ್ಮ MLA ಅವರು ಮತ್ತು ಮಿನಿಸ್ಟರ್ನವರು, ಸ್ಪೀಕರ್ ಎಲ್ಲ ಬಂದು ಹೇಳಿದ್ದಾರೆ ನಮ್ಮದು ಇದಕ್ಕೆ ಪೂರ್ತಿ ಸಹಕಾರ ಬೇಕಂತ. ಸೊ ಈ ಇವೆಂಟ್ ಇದ್ದು ನಮ್ಮ ಬಗ್ಗೆ ನಾನು 2-3 ವಿಷಯ ಹೇಳ್ತೇನೆ. ನಿಮ್ಮ
ಮೀಡಿಯಾದ ಮುಖಾಂತರ ಎಲ್ರಿಗೂ ತಿಳಿಬಹುದು. ನಾವಿದರಲ್ಲಿ ಟ್ರಯಾಥ್ಲಾನ್ ಅಂದರೆ ಇಟ್ಸ್ ಒಲಿಂಪಿಕ್ ಲೆವೆಲ್ ಟ್ರಯಾಥ್ಲಾನ್. ಇದರಲ್ಲಿ 1.5 ಕಿಲೋಮೀಟರ್ ಇದ್ದು ಸ್ವಿಮ್ಮಿಂಗ್ ಇದೆ, ಓಪನ್ CLB, ಮತ್ತು 40 ಕಿಲೋಮೀಟರ್ ಸೈಕ್ಲಿಂಗ್, ಆ್ಯಂಡ್ ವಿ ಹ್ಯಾವ್ 10 ಕಿಲೋಮೀಟರ್ ಆಫ್ ರನ್ನಿಂಗ್. ಇದು ಆದ ನಂತರ ಈ ಇವೆಂಟನ್ನು ಎಲ್ರಿಗೆ ಸಹ ಮಾಡುವಂಥ ಒಂದು ಅವಕಾಶ ಕೊಡಬೇಕು. ಯಾಕಂದರೆ ಇಷ್ಟೊಂದು ಒಳ್ಳೆಯ ಒಂದು ಸುಂದರಾದಂಥ ಒಂದು ಇವೆಂಟ್ ಆಗುವಾಗ ಅದರಲ್ಲಿ ಯಾರೂ ಉಳಿಬಾರದು ಕಾರಣದಿಂದ ನಾವು ಇಂಡಿವಿಜುವಲ್ ಇವೆಂಟ್ಸ್, ಹಾಫ್ ಮ್ಯಾರಥಾನ್, 10 ಕಿಲೋಮೀಟರ್ ಇದ್ದು ರನ್, 5 ಕಿಲೋಮೀಟರ್ ಇದ್ದು ರನ್. Then we have kept some cycling events like 20 kilometer cycling and 40 kilometer cycling. We also kept, we run, we have a small swimming. ಯಾಕಂದರೆ ಮಂಗಳೂರಲ್ಲಿ ಎಷ್ಟೋ ಸ್ವಿಮ್ಮಿಂಗ್ ಪೂಲ್ ಬಂದಿದೆ, ಆದರೆ ಅವರಿಗೆ ಓಪನ್ ಸಿಯಲ್ಲಿ ಸ್ವಿಮ್ ಮಾಡುವಂಥ ಒಂದು ಅವಕಾಶ ಕೊಡಬೇಕು ಅನ್ನುವ ಕಾರಣದಿಂದ ನಾವು 500 ಮೀಟರ್ ಇದ್ದು ಓಪನ್ ಸಿ ಸ್ವಿಮ್ಮಿಂಗ್ ಫಾರ್ ಚಿಲ್ಡ್ರನ್. ಟ್ರಸ್ಟಿ ಡಾಕ್ಟರ್ ಆಶಾ ಜ್ಯೋತಿ ರೈ ಪಾತೆರಂದು ಬೀಚ್ ಫೆಸ್ಟಿವಲ್ ಫೆಬ್ರವರಿ 14 ಬಯ್ಯ 4 ಕರ್ನಾಟಕ ರೆಸ್ಲಿಂಗ್ ಅಸೋಸಿಯೇಷನ್ ವತಿರ್ದು ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾಟ ನಡೆಪೆರವುಂಡು. 500 ಜನ ಭಾಗವಹಿಸಿರುವುಲ್ಲೇರು. ಒಟ್ಟಿಗೆ ಬೀಚ್ ವಾಲಿಬಾಲ್ ಗುಂಪು, ಮಲ್ಲಿಕಂಬ, ಸರ್ಫ್ ಕ್ಲಬ್ ಬಗೆಟ್ ಮಾಹಿತಿ ಕಾರ್ಯಾಗಾರ, ಪೊನ್ನು ಚೋಕ್ಲೆನ ಕೈಗಾರಿಕಾ ಬೇಲೆಗೆ ಪ್ರೋತ್ಸಾಹಿಸುವ ನಿಟ್ಟಿಡು ನವನಾರಿ ಉದ್ಯಮಿ ಎಕ್ಸ್ಪೋ ನಡೆಪೆರವುಂಡು. ಇಂದೊಟ್ಟಿಗೆ ಬೀಚ್ ಫುಡ್ ಫೆಸ್ಟಿವಲ್, ಕೃಷಿ ಬಗೆಟ್ ಮಾಹಿತಿ ಕಾರ್ಯಾಗಾರ, ಫೆಬ್ರವರಿ 17 ಉಚಿತ ಕ್ಯಾನ್ಸರ್ ಸ್ಕ್ರೀನಿಂಗ್ ವ್ಯವಸ್ಥೆ ಮಲ್ತದುಂಡು. ವಿಶೇಷ ಚೇತನ ಚೋಕ್ಲೆಗ್ ಫೆಬ್ರವರಿ 14 ಕಾಂಡೆ ಒರಂಬರೆರ್ದು ಬಲಿಪುನ ಪಂತನ್ಲ ಅಟ್ಟನೆ ಮಲ್ತದ. ಒಟ್ಟಾರೆಯಾದ್ಲ 10,000 ಜಾಸ್ತಿ ಜನ ಪಾಲ್ಪಡೇರುಲ್ಲೇರು ಪಂಡದು ತೆರಿಪಾಯಿರು. ಮಾಡಬೇಕಂತ ಹೇಳಿ ಒಂದು ಬೀಚ್ ಕುಸ್ತಿಯನ್ನು ಒಂದು ಎಕ್ಸ್ಪೆರಿಮೆಂಟಲ್ ವೇನಲ್ಲಿ ಈಗ ಬೀಚ್ನಲ್ಲಿ ನಾವು ಮಾಡ್ತಾ ಇದ್ದೇವೆ. ಕುಸ್ತಿ ಸಂಜೆ 4 ಗಂಟೆಯಿಂದ ಅದರ ಫಾರ್ಮಲ್ ಆಗಿ ಫ್ಲಡ್ ರೇಟ್ 4 ಆನ್ವರ್ಡ್ ಸ್ಟಾರ್ಟ್ ಆಗ್ತದೆ. 16 ಮತ್ತು 17ರಲ್ಲಿ ಲೀಗ್ ಮತ್ತು ಫೈನಲ್ಸ್ 2 ದಿನದಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಇನ್ನೊಂದು ವಿಶೇಷವಾದಂತಹ ಕಾರ್ಯಕ್ರಮ ಹೇಳಿದರೆ ಬೀಚ್ ವಾಲಿಬಾಲ್. ಒಂದು 3 ಜನರ ತಂಡ ಇರುವಂತಹ ವಾಲಿಬಾಲ್ ಅನ್ನು ನಾವು 16 ಮತ್ತು 17 2 ದಿನದಲ್ಲೂ ಬೆಳಿಗ್ಗೆ 8ರಿಂದ 12 ಗಂಟೆ ತನಕ ಮತ್ತೆ 4ರ ನಂತರ ಹೀಗೆ 2 ದಿನದಲ್ಲಿ ಬೀಚ್ ವಾಲಿಬಾಲ್ ನ ವಿಷಯದಲ್ಲಿ ಸಹ ನಾವು ಮುಂದುವರಿತಾ ಇದ್ದೇವೆ. ಅದು ಮಾತ್ರ ಅಲ್ಲ, ನಮ್ಮಲ್ಲಿ ಕಲ್ಲಾರಿ ಪೈಯಟ್ಟು ಹೇಳುವಂತಹ ಮತ್ತು ಮಲ್ಲಕಂಬ ಈ 2 ಸ್ಪೋರ್ಟಿಂಗ್ ಇವೆಂಟ್ಗಳ ಪ್ರಾತ್ಯಕ್ಷಿಕೆ ನಡೆಯಲಿದೆ. ಅದು ಅಲ್ಲದೆ ವಾಟರ್ ಸ್ಪೋರ್ಟ್ಸ್ನಾಗಿರುವಂತಹ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಮತ್ತು ಸರ್ಫಿಂಗ್ ಅಂತಹ ನಮ್ಮ ಯಾವ ಕಾರ್ಯಕ್ರಮಗಳಿದೆ ಅದರದ್ದು ಸಹ ವರ್ಕ್ಶಾಪ್ ಆಗ್ತದೆ. ಅದನ್ನು ನಮ್ಮ ಮಂಗಳೂರು ಸರ್ಫ್ ಕ್ಲಬ್ನವರು ನಡೆಸಿಕೊಡ್ತಾರೆ. ಇದು ಅಲ್ಲದೆ ನಮ್ಮ ಬೀಚ್ ಫೆಸ್ಟಿವಲ್ ಏನು ವಿಶೇಷ ಅಂತ ಹೇಳಿ ನೀವು ಕೇಳ್ಬೋದು. ತುಂಬಾ ಬೀಚ್ ಫೆಸ್ಟಿವಲ್ಸ್ ಆಗ್ತಾ ಇದೆ, ಇಲ್ಲಿ ಏನು ವಿಶೇಷ ನಿಮಗೆ ಹೇಳ್ತೇನೆ. ಫಸ್ಟ್ ಬೀಚ್ ಫೆಸ್ಟಿವಲ್ ವಿತ್ ಅ ಸ್ಟಾರ್ಟ್ಅಪ್ ಇವೆಂಟ್ ಕಾಲ್ಡ್ ಎಸ್ ಎಮರ್ಜ್. ಒಂದು ಸ್ಟಾರ್ಟ್ಅಪ್ ಹೇಳುವಂಥದ್ದು ಇವತ್ತು ನಮ್ಮ ದೇಶದಲ್ಲಿ ಒಂದು ಕ್ರಾಂತಿಯನ್ನೇ ಮೂಡಿಸ್ತಾ ಇದೆ. ಆ ಕ್ರಾಂತಿಯನ್ನು ನಮ್ಮ ಮಂಗಳೂರಿನ ಜನತೆಗೆ ತರಬೇಕು. ನಾವು ಮಂಗಳೂರಿನ ಮಕ್ಕಳು ಇಲ್ಲಿಯೇ ಸ್ಟಾರ್ಟ್ಅಪ್ನ ವಿಷಯದಲ್ಲಿ ಯೋಚನೆ ಮಾಡಿ ಸ್ಟಾರ್ಟ್ಅಪ್ಗಳನ್ನು ಇಲ್ಲೇ ಬೆಳೆಸಿಕೊಂಡು ನಮ್ಮ ಊರಿನಲ್ಲಿ ನಿಂತು ನಮ್ಮ ಊರಿನ ಉದ್ಧಾರ ಮಾಡಬೇಕು ಹೇಳುವಂತಹ ಮಹತ್ವರವಾದಂತಹ ಒಂದು ಆಶೆ ಇದೆ ನಮಗೆ. ಹಾಗಾಗಿ ಬ್ರೈನ್ ಡ್ರೈನ್ ಆಗಬಾರ್ದು, ನಮ್ಮ ಮಕ್ಕಳು ಇಲ್ಲೇ ಉಳಿಬೇಕು, ನಮ್ಮ ನಾಡನ್ನು ಬೆಳಗಿಸಬೇಕು. ಈ ವಿಚಾರದಲ್ಲಿ ಸ್ಟಾರ್ಟ್ಅಪ್ ಇವೆಂಟ್ ಎಮರ್ಜ್ ಅನ್ನು ನಾವು ಮಾಡ್ತಾ ಇದ್ದೇವೆ. ಅದು ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ನಮ್ಮ ಸೆಕ್ರೆಟರಿ ವಿಶ್ವಾಸ ಹೊತ್ತಿಕೊಂಡಿದ್ದಾರೆ. ಅದು ಮಾತ್ರ ಅಲ್ಲ, ನವನಾರಿ ಉದ್ಯಮಿ ಹೇಳುವಂತಹ ಒಂದು ವಿಚಾರವನ್ನು ನಾವು ಪ್ರಮೋಟ್ ಮಾಡಿದ್ದೇವೆ. ಹೆಣ್ಣು ಮಕ್ಕಳಿಗೆ ಖಂಡಿತವಾಗಿ ಈಗ ಒಂದು ರೆವಲ್ಯೂಷನರಿ ಎರಾ, ಎಲ್ಲರೂ ಹೆಣ್ಣು ಮಕ್ಕಳು ಮುಂದೆ ಬರ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಕೈಗಾರಿಕೋದ್ಯಮ ಇದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು ಹೇಳುವಂತಹ ನಿಟ್ಟಿನಲ್ಲಿ ನವನಾರಿ ಉದ್ಯಮ ಹೇಳುವಂತಹ ಎಕ್ಸ್ಪೋ ಇಟ್ಕೊಂಡಿದ್ದೇವೆ. ಇದು 14ನೇ ತಾರೀಕಿಂದಲೇ ಶುರುವಾಗ್ತದೆ, 16ರಿಂದ 18. ಅದು ಅಲ್ಲದೆ ಎಲ್ಲರೂ ನಾವು ನೋಡಿದ್ದೇವೆ, ಫುಡ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೆ ಮೈ ರೋಮಾಂಚನ ಆಗ್ತದೆ. ಹಾಗೆ ಬಿಂಚ್ ಬೈ ದ ಬೀಚ್ ಅಂತ ಹೇಳಿ ಒಂದು ವಿಶೇಷವಾದಂತಹ ಎಕ್ಸ್ಪೀರಿಯನ್ಸ್ ನಮ್ಮ ಮಂಗಳೂರಿನ ಜನತೆಗೆ ಆಗ್ಬೇಕಂತ ಹೇಳಿ ಬೀಚ್ನ ಬದಿಯಲ್ಲಿ ನಾವು ಒಂದು ವಿಶೇಷವಾದಂತಹ ಫುಡ್ ಫೆಸ್ಟಿವಲ್ ಬಿಂಚ್ ಬೈ ದ ಬೀಚ್ ಅಂತ ಹೇಳಿ ಮಾಡಿಕೊಂಡಿದ್ದೇವೆ. ಅದು ಮಾತ್ರ ಅಲ್ಲ, ಅದರಲ್ಲಿ ಅಗ್ರಿಕಲ್ಚರಲ್ ಹೇಳಿದರೆ ಕೃಷಿ ಮೇಳ, ಎಜುಕೇಷನ್ ಮೇಳ ಇದೆಲ್ಲ ನಾವು ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಮತ್ತು ಇನ್ನೊಂದು ವಿಶೇಷವಾದಂತಹ ಕಾರ್ಯಕ್ರಮ 16ನೇ ತಾರೀಕು 9:30 ಗಂಟೆಗೆ. ಯಾರನ್ನು ನಾವು ಬಿಟ್ಟಿದ್ದೇವೆ ಅಂತ ಆಗಬಾರ್ದಂತ ಹೇಳಿ ವಿಶೇಷ ಚೇತನ ಮಕ್ಕಳು ಯಾರು ಡಿಫ್ರೆಂಟ್ಲಿ ಏಬಲ್ಡ್ ಇದ್ದಾರೆ ಆ ಮಕ್ಕಳಿಗೆ ಸಹ ಒಂದು ರೇಸನ್ನು ಇಟ್ಕೊಂಡಿದ್ದೇವೆ. ಅದು 16ನೇ ತಾರೀಕು ಬೆಳಿಗ್ಗೆ 9:30 ಗಂಟೆಗೆ. ಅದು ಅಲ್ಲದೆ
ಈ ಸಮಗ್ರವಾದಂತಹ ಈ ಕಾರ್ಯಕ್ರಮದಲ್ಲಿ ನಾವು ಕ್ಯಾನ್ಸರ್ ಅವೇರ್ನೆಸ್ನ ವಿಷಯದಲ್ಲಿ ನಾವು ಇಷ್ಟು ಕೆಲಸ ಮಾಡ್ತಿರುವಾಗ 17ನೇ ತಾರೀಕು ಏನಪ್ಪಯ ಮತ್ತು ಅಲ್ಕಾರ್ಗೋ ಈ ಅವರ ಒಡಂಬಡಿಕೆಯಲ್ಲಿ ನಾವು ಬೆಳಿಗ್ಗೆ 9 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 1 ಗಂಟೆ 17ನೇ ತಾರೀಕು ನಾವು ಫ್ರೀ ಕ್ಯಾನ್ಸರ್ ಸ್ಕ್ರೀನಿಂಗ್. ಹಾಗಾಗಿ ಈ ಒಂದು ಅವಕಾಶವನ್ನು ನಮ್ಮ ಮಂಗಳೂರಿನ ಜನತೆ ಉಪಯೋಗಿಸಿಕೊಳ್ಬಹುದು. ಡಾಕ್ಟರ್ ಸುಧಾ ರಾಮರಾಯ್, ವಸಂತ್ ಕುಮಾರ್ ಶೆಟ್ಟಿ, ವಿಶ್ವಾಸ್, ರವೀಂದ್ರ ಶೆಣೈ ಸುದ್ದಿಗೋಷ್ಠಿಡು ಒಟ್ಟಿಗೆ ಇದ್ದರು. ಸುದ್ದಿಗೊಂಚಲ್ಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು ಅಂಗಾರಬಯ್ಯಗ್ ಸೊನ್ಪತ್ತೊರ್ಮನೆ ದಿನದ ಸಂಧ್ಯಾ ಭಜನೋತ್ಸವನು ಕುತ್ತಾರು ಶ್ರೀ ರಾಜರಾಜೇಶ್ವರಿ ಮಹಿಳಾ ಸಂಘದ ಭಕ್ತವೃಂದದಗಳು ನಡಪಾದ್ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡೆ 99ನೇ ದಿನದ ಸಂಧ್ಯಾ ಭಜನೋತ್ಸವ ಅಂಗಾರೆ ಬಯ್ಯಗ್ ನಡೆತುಂಡು. ಮಾಡೂರದ ಶ್ರೀಮತಿ ಲೀಲಾವತಿ ಬೊಕ್ಕ ಚಂದ್ರಶೇಖರ್ ಕೆಪಿ, ಭಾರತದ ಶ್ರೀಮತಿ ಶಮಿತಾ ಬೊಕ್ಕ ಮಾಧವ, ಕುಮಾರಿ ಮೇಘನಾ, ಕುಮಾರಿ ಕೃತಿಕಾ, ಪಡುಬಿದ್ರದ ಶ್ರೀಮತಿ ಜಯಂತಿ ಬೊಕ್ಕ ರವಿ, ಶ್ರೀಮತಿ ಕಲಾವತಿ ಬೊಕ್ಕ ರಾಜಗೋಪಾಲ್ ಆಚಾರ್ಯ ನೀಲೇಶ್ವರ, ಶ್ರೀಮತಿ ಪ್ರಿಯಾಂಕಾ ಬೊಕ್ಕ ಉನ್ನಿಕೃಷ್ಣನ್ ನೀಲೇಶ್ವರ, ಸಚಿನ್, ಬೇಬಿ ಇಶಾನಿ ನೀಲೇಶ್ವರ, ರಾಜೇಶ್ ಅತ್ತಾವರ, ಶ್ರೀಮತಿ ಪ್ರೀತಿ, ಮೋಹನ್ ಆಚಾರ್ಯ, ದೀಕ್ಷಿತ್ ನಿಸರ್ಗ, ಧನುಷ್ ನಿಸರ್ಗ, ಸುರಕ್ಷಾ ನಗರದ ಶ್ರೀಮತಿ ಶೀತಲ್ ಬೊಕ್ಕ ರಾಜೇಶ್, ವಿಹಾನ್, ಅವಿತ್ ತುಡರ್ ಬೆಳಗಾದ 99ನೇ ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು.
ಪುತ್ತಾರು ಶ್ರೀ ರಾಜರಾಜೇಶ್ವರಿ ಮಹಿಳಾ ಸಂಘದಗಳು ಸ್ವಲ್ಪ ತೊನ್ಮನೆ ದಿನದ ಸಂಧ್ಯಾ ಭಜನ ಸೇವೆನೆ ನಡಪಾದ ಕುರಿಯರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗು ಪೊಸಕುರಲದ ಇನಿತ ಸುದ್ದಿಗೊಂಚಲ್ನು ಮುಗಿತಂದುಲ್ಲ. ನಿರಂತರ ಸುದ್ದಿಲೆಗೆ ತೋಂದುಪ್ಪಲೆ ಪೊಸಕುರಲ್ 24x7.